ಜನರಲ್ ಆಗಿ ನಾವು ಯೋಚನೆ ಮಾಡ್ತೇವೆ, ಹೌದಲ್ಲ, ನಾವೇನೋ ಗೊತ್ತಿದೆ ನೀರು ಬಿಟ್ಟು ನೆಲದಲ್ಲಿ ಹೋಗುದಿಲ್ಲ. ಬಟ್ ಜೀವನದ ಒಂದು ಪ್ರಾಪರ್ ಆಗಿ ಅರ್ಥವನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ, ಜೀವನ ಹೇಗೆ ಅಂತ ಹೇಳಿದ್ರೆ ಕಷ್ಟ ಮತ್ತೆ ಸುಖ ಎರಡು ಇರುತ್ತೆ. ಸೊ ಕಷ್ಟ ಇಲ್ಲದೆ ಯಾವುದು ನಡೆಯಲ್ಲ, ಸುಖ ಇಲ್ಲದೆ ಕೂಡ ಯಾವುದು ನಡೆಯಲ್ಲ. ಸೊ ಎರಡು ಜೊತೆಯಾಗಿ ಸಮವಾಗಿ ಹಂಚಿಕೊಂಡು ಜೀವನವನ್ನ ಸಾಗಿಸಿದ್ರೆ ಅದು ಬಹಳ ಚೆನ್ನಾಗಿರ್ತದೆ ಅಂತ ಹೇಳಿ ದೇವರು ಹೇಳಿದ್ದಾರೆ ನಮಗೆ. ಸೊ ಅದನ್ನ ನಾವು ಅರ್ಥ ಮಾಡಿಕೊಂಡು ಪ್ರತಿಯೊಂದು ದಿವಸ ಕೂಡ ನಗ್ನಗ್ತ ಖುಷಿಯಲ್ಲಿ ಬಾಕಿಯವರನ್ನ ನಗಿಸಿ ಪ್ರತಿಯೊಂದು ದಿವಸ ಕೂಡ ಮಾಡುವಂತ ಇವತ್ತಿನ ಸಂದೇಶ ಅದು. ನಿಮ್ಮೆಲ್ಲರ ಪ್ರೀತಿಯ ನಮನಗಳು. ಈ ಕಾರ್ಯಕ್ರಮಕ್ಕೆ ಸುಂದರವಾಗಿ ಬಂತು. ಮತ್ತೊಮ್ಮೆ ಪ್ರೀತಿ ಚುಪ್ಪಾಳೆಯನ್ನ ಜೋರಾಗಿ ಇದರಲ್ಲಿ ಕೇಳ್ತಾ ಇವತ್ತಿನ ಕಾರ್ಯಕ್ರಮನ ನಾನು ಚುಕ್ಕಿಟ್ಟು ಏನು ಮಾಡ್ತಾ ಇದ್ದಾರೆ, ಬಟ್ ಹಾಡಿನ ಮೂಲಕ ನಿಮಗೆ ಮನೋರಂಜನೆ ಇರುತ್ತೆ. ಸೊ ಈ ಪ್ರತಿಯೊಂದು ಹಾಡನ್ನ ನೀವೆಲ್ಲರೂ ಕಿವಿಕೊಂಡು ಕೇಳಿದ್ರಿ. ಮುಂದಿನ ಮತ್ತೊಂದು ಬ್ಯೂಟಿಫುಲ್ ಹಾಡಿನ ನಾನು ಬರ್ತಾ ಇದ್ದೇನೆ. ಆ ಹಾಡನ್ನ ನೀವು ಕೇಳಿ ಎಂಜಾಯ್ ಮಾಡಿ. ಸ್ವಲ್ಪ ಹೊತ್ತು ಆದ ನಂತರ ನಾವೆಲ್ಲರೂ ಒಂದು ಕಾಜಲ್ಲಿ ವಿಶ್ ಮಾಡಿ ಕೆಳಗಡೆ ಊಟದ ವ್ಯವಸ್ಥೆ ಆಗಿದೆ, ಆ ಊಟ ಮಾಡಿ ಮತ್ತೆ ಇಲ್ಲಿ ಬಂದು ಕೂತ್ಕೊಳ್ಳಿ. ನನ್ನ ಹಾಡು ಸದಾ ಕಂಟಿನ್ಯೂ ಆಗ್ತಾ ಇದ್ದಾರೆ ಅಂತ ಮತ್ತೊಂದು ಹಾಡಿನ ನಾನು ಹೋಗ್ತಾ ಇದ್ದೇನೆ. ಎಲ್ಲರ ಪ್ರೀತಿ ನನ್ನ ಜೊತೆ ಈ ಹಾಡು ನಿಮಗೋಸ್ಕರ. ಥ್ಯಾಂಕ್ ಯು. ಹಾಡಿಗಿಂತ ಮುಂಚೆ ಒಂದು ಚಿಕ್ಕ ಆಕ್ಟಿವಿಟಿ ನಾವು ಲೇಡೀಸ್ ಅವರಿಗೆ ಒಂದು ಗೇಮ್ ಮಾಡಿ ಆಯ್ತು. ನಾವೊಮ್ಮೆ ಜೆಂಟ್ಸ್ ಅವರನ್ನ ಕರೀವ ಅಲ್ಲ ಕರೆಯಲ್ಲ, ಅವ್ರಿಗೂ ಒಂದು ಗೇಮ್ ಇದೆ. ಸೊ ನಮ್ಮ ಚಂದ್ರಶೇಖರ್ ಸರ್ ಪ್ರೈಸ್ ವಿನ್ ಆಗಿದ್ದೀವಿ. ಸೊ ಗೇಮಿಗೆ ಫಸ್ಟ್ ಇದು ಕರೆಯುವ ವಿಧಾನ. ಪ್ರೈಸ್ ಬರಲೇಬೇಕಲ್ಲ. ಬನ್ನಿ ಸರ್, ಸ್ಟೇಜ್ ಹತ್ರ. ಸರ್ ಬನ್ನಿ, ಸ್ಟೇಜ್ಗೆ ಬನ್ನಿ ಸರ್. ಬನ್ನಿ ಸರ್, ಒಂದು ಚಿಕ್ಕ ಗೇಮ್ ಇದೆ, 2 ನಿಮಿಷ, 2 minutes ಇಲ್ವಾ? ಥ್ಯಾಂಕ್ ಯು, ವೆಲ್ಕಮ್ ಸರ್. ಓಕೆ ಸರ್, ಬನ್ನಿ ಸರ್, ಒಂದು ಸ್ಮಾಲ್ ಗೇಮ್. ನಿತೇಶ್ ಈಶ್ವರ ಚರ್ಚೆ ಆನಂದ್ ಆನಂದ್ ಸರ್, ನಾರಾಯಣ್ ಸರ್, ಆನಂದ್ ಸರ್, ಆನಂದ್ ಸರ್ ನಿಲ್ಲಿಸಿ. ಹಿತೇಶ್ ಪರವಾಗಿ ಕಿಶೋರ್ ಸರ್ ಬನ್ನಿ. ಕಿಶೋರ್ ಸರ್ ಫೋನ್ ಹಲೋ. ಬೇರೆ ಎನಿವನ್ ಎಲ್ಸ್? ಓಕೆ, ಯಾಕಾದ್ರೂ ಪರಿಚಯ